ಎಲ್ಲ ಶಾಲೆಗಳಿಗೆ ಹೋಗುವಾಗ ಬೇಡಿಕೆ ಇರುವುದು ಒಂದೇ, ನಮಗೆ ಕಟ್ಟಡಗಳಿಲ್ಲ, ನಮಗೆ ಟೀಚರ್ಗಳ ಕೊರತೆ ಇದೆ. ಹಿಂದೆಲ್ಲ ನಾವು ಮಾಧ್ಯಮದಲ್ಲಿ ಓದ್ತಾ ಇದ್ದೀವಿ, ಪಠ್ಯ ಪುಸ್ತಕಗಳು ಬಂದಿಲ್ಲ, ಸಮವಸ್ತ್ರ ಬಂದಿಲ್ಲ. ಈ ವರ್ಷ ಶಾಲೆ ಆರಂಭ ಆಗುವಲ್ಲೇ ಪಠ್ಯ ಪುಸ್ತಕ ಮತ್ತೆ ಸಮವಸ್ತ್ರ ಮಕ್ಕಳಿಗೆ ಮುಟ್ಟಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ ಎಲ್ಲ ಶಾಲೆಗಳಿಗೆ ಕೂಡ. ಇದನ್ನು ಅಧಿಕಾರಿಗಳ ಶ್ರಮ ಇರ್ಬೋದು, ಅಂದರೆ ಪ್ರತಿ ವರ್ಷ ಅವರು ಬರುವಂಥ ಕಷ್ಟ ಈ ವರ್ಷ ಸರಿಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಶಾಲೆಗಳಲ್ಲಿ ಕಟ್ಟಡಗಳ ಬೇಡಿಕೆ ಇರುವುದು ಸಹಜ. ಯಾಕಂತ ಹೇಳಿದ್ರೆ ಹಿಂದಿನ ಕಟ್ಟಡಗಳು ಎಲ್ಲ ಕಡೆ ಇರುವಂಥದ್ದು ಹಿಂದಿನ ಕಟ್ಟಡಗಳು. ಒಂದು ಹಂತವಾಗಿ ನಾನು ಬಗೆಹರಿಸುವಂಥ ಕೆಲಸ ಸುಮಾರು ವರ್ಷದಿಂದ ಆರಂಭವಾಗಿದೆ. ಶಿಕ್ಷಣದಲ್ಲಿ ಬದಲಾವಣೆ ತಂದರೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ತರಬಹುದು ಅಂತ ನನ್ನ ಅನಿಸಿಕೆ. ನಾವು ಭಾಷಣ ಮಾಡುವಾಗ ಹೇಳ್ತೇವೆ, ನಾನು ಕೂಡ ಇವತ್ತು ಹೇಳುವುದೊಂದೇ, ನಾನು ಕೋಡಿಪಾಡಿ ಶಾಲೆಯಲ್ಲಿ ಕಲಿತವನು, ಸರ್ಕಾರಿ ಶಾಲೆಯಲ್ಲಿ ಕಲಿತವನು. ಈ ವೇದಿಕೆಯಲ್ಲಿ ಕುಳಿತವನು ಕೂಡ ಹಾಗೆ. ಈಗ ಸಂಜೀವ ಮಟ್ಟದವರು ಇರ್ಬೋದು, ಭಾಗ್ಯವರೆಲ್ಲ ಅಧಿಕಾರಿಗಳೆಲ್ಲ ಇರ್ಬೋದು, ಎಲ್ಲ SDMC ಸದಸ್ಯರು, ಅಧ್ಯಕ್ಷರುಗಳೆಲ್ಲ ಇರ್ಬೋದು, ಇವರು ಟೀಚರ್ಗಳು ಇರ್ಬೋದು, ಇವರೆಲ್ಲ ಸರ್ಕಾರಿ ಶಾಲೆಯಲ್ಲೇ ಕಲಿತವರು ಇರ್ಬೋದು ಎಲ್ಲರೂ. ನನಗೆ ಹೌದು, ಹಿಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆ ಮಾತ್ರ ಇತ್ತು, ಪ್ರೈವೇಟ್ ಶಾಲೆಗಳು ಇರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿ ಬದಲಾಗಿದೆ. ನನ್ನ ವಿಚಾರ ಇಷ್ಟೇ, ಯಾರು ಬಡವರ ಮಕ್ಕಳಿದ್ದಾರೆ ಅವರು ಈಗ ಸರ್ಕಾರಿ ಶಾಲೆಯಲ್ಲಿ ಓದುವುದು ಅಂತ ಎಲ್ಲರ ಮನಸ್ಸಿನಲ್ಲಿ ಆ ಭಾವನೆಗಳಿದೆ. ನಿಜವಾಗಿ ಅದು ಇಲ್ಲ. ಇವರು ಉದಾಹರಣೆಗೆ ಇಲ್ಲೇ ಆಗ ಉದ್ಯೋಪಾದಿಯವರು ಹೇಳಿದರು, ಇಲ್ಲಿ ಹೈಯೆಸ್ಟ್ ಮಕ್ಕಳಿರುವಂತಹ ಇದು ಶಾಲೆ, ಸುಮಾರು 768 ಮಕ್ಕಳಿದ್ದಾರೆ. ಈ ರೀತಿ ಸರ್ಕಾರಿ ಶಾಲೆಗಳು ಬೆಳೆಯುವ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲಾ ಶಾಲೆಗಳು ಈ ರೀತಿ ಮಕ್ಕಳು ಬಂದ್ರೆ ನಾವು ಬಹುಶಃ ಪ್ರೈವೇಟ್ ಶಾಲೆಗಳು ಏನಿದೆ ಅದನ್ನು ಹಿಂದಕ್ಕೆ ತರಿಸುವಂತಹ ಕೆಲಸವನ್ನು ನಾವು ಮಾಡಬಹುದು. ಹೌದು, ಅದಕ್ಕೆ ವ್ಯವಸ್ಥೆಗಳು ಬೇಕು, ಕಟ್ಟಡಗಳು ಇಲ್ಲ, ಕೆಲವು ಕಡೆ ಕಟ್ಟಡಗಳು ಇದ್ರೂ ಮಕ್ಕಳು ಇಲ್ಲ. ಹೊಂದಾಣಿಕೆ ಮಾಡುವ ಅವಶ್ಯಕತೆ ಇದೆ. ಶಿಕ್ಷಕರು ಮತ್ತೆ ಶಿಕ್ಷಣ ಇಲಾಖೆ ಮತ್ತೆ ಸರ್ಕಾರ ಹೊಂದಾಣಿಕೆ ಮಾಡಿಕೊಂಡು ಹೋಗುವ ಅವಶ್ಯಕತೆ ಇದೆ. ಈ ವರ್ಷ ಟೀಚರ್ಗಳ ಕೊರತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೇಕಾದಷ್ಟು ಸುಮಾರು 130 ಟೀಚರ್ಗಳು ಈಗ ಸರ್ಕಾರಿ ಟೀಚರ್ಗಳು ಬರುವ ಹಂತದಲ್ಲಿದ್ದಾರೆ. ಸುಮಾರು ಎಷ್ಟು 180 ನಾವು 180 ಎಲ್ಲಾ ಶಾಲೆಗಳಲ್ಲೂ ಕೂಡ ಟೀಚರ್ಗಳ ಯಾವುದೇ ಕೊರತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಎಲ್ಲಾ ಶಾಲೆಗಳಲ್ಲಿ ಮುಂದೆ ನನ್ನ ಕೋಡಿಪಾಡಿ ಶಾಲೆ ಸೇರಿ ಟೀಚರ್ಗಳು ಇರಲಿಲ್ಲ. ಇದರಲ್ಲೂ ಸ್ವಲ್ಪ ಬದಲಾವಣೆಗಳಿಗೆ ನಾವು ಹೀರೋಲ್ಲ ಮಾತಾಡಿದ್ದೀವಿ. ಯಾಕಂದ್ರೆ ಕನ್ನಡ ಟೀಚರು ಕನ್ನಡ ಕಲಿತವರೇ ಕನ್ನಡ ಮಾಡಬೇಕು, ಇಂಗ್ಲಿಷ್ ಟೀಚರು ಇಂಗ್ಲಿಷ್ ಕಲಿತವರೇ ಪಾಠ ಮಾಡಬೇಕು, ಸೈನ್ಸ್ ಟೀಚರು ಸೈನ್ಸ್ ಕಲಿತವರೇ ಪಾಠ ಮಾಡಬೇಕು, ಫಿಸಿಕ್ಸ್ ಅಂದ್ರೆ ಫಿಸಿಕ್ಸೇ ಮಾಡಬೇಕು, ಮ್ಯಾಥ್ಸ್ ಅಂದ್ರೆ ಮ್ಯಾಥ್ಸ್ ಟೀಚರೇ ಪಾಠ ಮಾಡಬೇಕು ಅಂತ ನನ್ನ ಆಸೆ, ಅನಿಸಿಕೆ. ಅದು ಇಲಾಖೆಯು ಕೂಡ ಅದೇ ಅಭಿಪ್ರಾಯ ಇರುವಂಥದ್ದು. ಆದರೆ ಕೆಲವು ಕಡೆ ಹಳ್ಳಿ ಕಡೆ ಕೆಲವು ಟೀಚರ್ಗಳ ಲಭ್ಯತೆ ಇರುವುದಿಲ್ಲ ವಿಚಾರವನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಬಹುಶಃ ಅದು ಕೂಡ ಈಗ ಇಲ್ಲ. ಬೇಕಾದಷ್ಟು ಕಡೆ ಆ ಸಬ್ಜೆಕ್ಟ್ ಅನ್ನು ಕಲಿತವರು ಕೂಡ ಸಿಗುವಂತಹ ವ್ಯವಸ್ಥೆಗಳು ಇದೆ. ಅವರಿಗೂ ಕೂಡ ಗೌರವಧನ 10,500 ರೂಪಾಯಿಯನ್ನು ಕೊಡುವಂತಹ ವ್ಯವಸ್ಥೆಗಳನ್ನು ಇಲಾಖೆ ಮಾಡಿದೆ. 10,500 ರೂಪಾಯಿಗೆ ಎಲ್ಲ ಕಡೆ ಟೀಚರ್ಗಳು ಸಿಗುವಂತಹ ವ್ಯವಸ್ಥೆ ಇದೆ. ನಾನು ಶಾಲಾ ಅಭಿವೃದ್ಧಿ ಸಮಿತಿಯವರು ಒಳ್ಳೆಯ ರೀತಿಯ ಕೆಲಸ ಮಾಡುವುದನ್ನು ಎಲ್ಲ ಕಡೆ ಕಂಡಿದ್ದೇವೆ. ಪೋಷಕರು ಕೂಡ ಅದಕ್ಕೆ ಸಹಕಾರ ಕೊಡುವುದನ್ನು ಎಲ್ಲ ಕಡೆ ನಾವು ಕಂಡಿದ್ದೇವೆ. ಇಲಾಖೆಗಳಿಂದಲೂ ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಟೀಚರ್ಗಳ ಜವಾಬ್ದಾರಿ ಇಲ್ಲಿ ಹೆಚ್ಚಿದೆ. ಬರೀ ನಾವು ಇಲ್ಲಿ ವ್ಯವಸ್ಥೆಗಳು ಇಲ್ಲ, ವ್ಯವಸ್ಥೆಗಳಿಗೆ ಸ್ಪಂದನೆ ಕೊಡುವಂತಹ ಕೆಲಸ ಮುಂದಿನ ದಿವಸಗಳಲ್ಲಿ ಖಂಡಿತ ನಾವು ಮಾಡ್ತೇವೆ. ಪ್ರಯಾರಿಟಿಯಲ್ಲಿ ನಾವು ಇಲ್ಲೆಲ್ಲಿ ಬಿಲ್ಡಿಂಗ್ಗಳು ಬೇಕು, ಇಲ್ಲೆಲ್ಲಿ ವ್ಯವಸ್ಥೆಗಳು ಬೇಕು, ಅದಕ್ಕೆ ಖಂಡಿತ ಪ್ರಯಾರಿಟಿಗಳನ್ನು ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಜೊತೆಯಲ್ಲಿ ಟೀಚರ್ಗಳ ಸಹಕಾರ, ಈ ಏನು ಕಲಿಸ್ತಾರೆ ಅವರ ಸಹಕಾರವನ್ನು ನಾನು ಇಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಮಕ್ಕಳು ಅಂತ ಹೇಳಿದ್ರೆ ಅವರ ಹತ್ರ ಮುಕ್ತತನ ಇರ್ತದೆ,
ಒಂದು ಮೊನ್ನೆ ನಾನು ಉಲ್ಲೇಖ ಮಾಡಿದೆ, ಒಂದು ಬಂಡೆಕಲ್ಲು ಹೀಗಿದೆ. ಆ ಬಂಡೆಕಲ್ಲನ್ನು ನಾವು ಒಳ್ಳೆ ರೀತಿಯಲ್ಲಿ ಕೆತ್ತನೆ ಮಾಡಿ ದೇವರ ಗರ್ಭಗುಡಿಯಲ್ಲಿ ಕೂಡಿಸಿದ್ರೆ ನಾವು ದಿವಸ ಪೂಜೆ ಮಾಡ್ತೇವೆ, ಕೈ ಮುಗಿತೀವಿ, ಪೂಜೆ ಮಾಡ್ತೇವೆ. ಮಕ್ಕಳ ಮನಸ್ಸು ಕೂಡ ಹಾಗೆ, ಅದರಲ್ಲಿ ಏನಿಲ್ಲ, ಪ್ಲೇನ್ ಇರುವಂತದ್ದು. ಅದನ್ನು ಒಳ್ಳೆಯ ರೀತಿಯಲ್ಲಿ ರೂಪಕ್ಕೆ ತರುವುದು, ಅವರನ್ನು ಬೆಳೆಸುವಂಥದ್ದು ತಂದೆ ತಾಯಿ ಮತ್ತೆ ಟೀಚರ್ಗಳ ಕೈಯಲ್ಲಿದೆ. ಅದನ್ನು ಮಾಡುವಂತ ಕೆಲಸಗಳು ಆಗ್ಬೇಕು. ಕೆಲವು ಕಡೆ ಹೇಗೂ ಆಗ್ತದಲ್ಲ, ನಮ್ಮ ಕೆಲಸ ಮುಗಿಯುತ್ತದೆ. ಸರ್ಕಾರಿ ಕೆಲಸಕ್ಕೂ ಪ್ರೈವೇಟ್ ಕೆಲಸಕ್ಕೂ ಸ್ವಂತ ಉದ್ಯಮಕ್ಕೂ ಇರುವಂತಹ ವ್ಯತ್ಯಾಸಗಳು ಏನು? ಪ್ರೈವೇಟ್ ಅಂತ ಹೇಳಿದ್ರೆ ಅವನು ಅದರಲ್ಲಿ ಅವನನ್ನು ತೊಡಗಿಸಿಕೊಂಡು ಕೆಲಸ ಮಾಡೋದನ್ನು ನಾವು ಕಂಡಿದ್ದೇವೆ. ಸರ್ಕಾರಿ ಅಂತ ಹೇಳಿದ್ರೆ ಅದು ಬೇರೆ ಒಬ್ಬನ ಕೆಲಸವನ್ನು ನಾವು ಮಾಡ್ತೇವೆ ಅಂತ ನಮ್ಮ ಮನಸ್ಸಿನಲ್ಲಿ ಇರಬಾರ್ದು. ಅದರಲ್ಲೂ ಟೀಚರ್ಗಳು ಆ ಮನೋಭಾವನೆ ನಾವು ಇಲ್ಲಂದ್ರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಆ ವಿಚಾರಗಳಲ್ಲಿ ನಾನು ಮಂಗಳೂರು ಯೂನಿವರ್ಸಿಟಿಯ ಸಿಂಡಿಕೇಟ್ ಮೆಂಬರ್ ಆಗಿದ್ದೇನೆ 4 ವರ್ಷ. ನಾನು ಅಷ್ಟೊಂದು ಮಕ್ಕಳ ಬಗ್ಗೆ, ಅಷ್ಟೊಂದು ಟೀಚರ್ಗಳ ಬಗ್ಗೆ ಅಲ್ಲಿ ಸ್ವಲ್ಪ ಕಂಡುಕೊಂಡಿದ್ದೀನಿ, ಯಾವ ರೀತಿ ನಡೀತದೆ, ಯಾವ ರೀತಿ ಹೋಗ್ತದೆ. ನಾವು ಮಕ್ಕಳಿಗೆ ಕಲಿಸಿಕೊಡುವಂತಹ ವಿಚಾರ 4 ಗಂಟೆ 5 ಗಂಟೆವರೆಗೆ ಟೀಚರ್ಗಳು ಶಾಲೆಯಲ್ಲಿ ಇದ್ದು ಕಲಿಸಿಕೊಡುವಂತಹ ವ್ಯವಸ್ಥೆಗಳು ಆಗಬೇಕು. ಅಕ್ಷರ ದಾಸೋಹದಲ್ಲೂ ಕೂಡ ಅದಕ್ಕೆ ಗಮನವನ್ನು ಕೊಡುವಂತಹ ವಿಚಾರಗಳಾಗಬೇಕು. ಅಲ್ಲಿ ಅವರಿಗೆ ಕೊಡುವಂತಹ ಆಹಾರದಲ್ಲೂ ನಾವು ಅದಕ್ಕೆ ಗಮನ ಹರಿಸುವಂತಹ ಕೆಲಸಗಳು ಆಗಬೇಕು. ಇವಾಗ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಆಹಾರ ವಿತರಣೆ, ಕ್ಷೀರ ಯೋಜನೆ, ಮೊಟ್ಟೆ ಕೊಡುವಂತದ್ದು ಎಲ್ಲದರಲ್ಲೂ ಇಲಾಖೆ ಯಾವುದು ಹಿಂದೆ ಸರಿದಿಲ್ಲ. ಎಲ್ಲ ವ್ಯವಸ್ಥೆಗಳನ್ನು ಇವಾಗಲೇ ಮಾಡಿದೆ. ಸೈಕಲ್ ಒಂದು ವಿಚಾರ ಮಾತ್ರ ಅದು ಸರ್ಕಾರದಿಂದ ಬರುವಂತ ಬಾಕಿ ಇದೆ, ಅದು ಕೂಡ ಮುಂದಿನ ದಿವಸಗಳಲ್ಲಿ ಬರುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ಇಲ್ಲಿ ಒಳ್ಳೆ ರೀತಿಯ ಅಧ್ಯಾಪಕರು ಇದ್ದಾರೆ, ಒಳ್ಳೆಯ ರೀತಿಯ ಎಜುಕೇಶನ್ ಇಲ್ಲಿ ಕೊಡ್ತಾರೆ ಅಂತ ನಮಗೆಲ್ಲ ಗೊತ್ತಿದ್ದ ನಾನು ತಿಳ್ಕೊಂಡಂತ ಇನ್ನೊಂದು ಶಾಲೆ. ತುಂಬಾ ಹಿಂದಿನ ಹಲವು ಬಾರಿ ನನ್ನಲ್ಲಿ ಬರಲಿಕ್ಕೆ ಅವರು ನಾನು ವಿನಂತಿ ಮಾಡಿಕೊಂಡಿದ್ರು. ಏನೋ ಬೇರೆ ಬೇರೆ ಕಾರಣದಿಂದ ನನಗೆ ಇಲ್ಲಿ ಬರ್ಲಿಕ್ಕೆ ಆಗಲಿಲ್ಲ. ಆದ್ರೆ ಇಲ್ಲಿ ಎಲ್ಲ ಒಳ್ಳೆ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ. ಈಗ ನಮ್ಮ ಶಿಕ್ಷಣಾಧಿಕಾರಿಗಳು ಹೇಳಿದ್ರು, IAS IPS ಗೆ ಎಲ್ಲ IAS IPS ಬಿಡಿ, ಸರ್ಕಾರಿ ಶಾಲೆ ಸರ್ಕಾರಿ ಕೆಲಸಗಳಿಗೆ ಯಾರು ಇಲ್ಲಿಂದ ಅಪ್ಲಿಕೇಶನ್ ಹಾಕೋರು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಿಂದ ಭಾರಿ ವಿರಳ. ಇವತ್ತು ಯಾರು 2-3 ಜನ ಕೆಲಸ ಬೇಕು ಅಂತ ಕೇಳ್ಕೊಂಡು ಬಂದಿದ್ರು. ಕೋರ್ಟ್ಗಳಲ್ಲಿ ಸಿಬ್ಬಂದಿಗಳಿಗಾಗಿ ಅರ್ಜಿ ಸಲ್ಲಿಸಿ ಸಾಧಾರಣ ಒಂದು 600 ಪೋಸ್ಟ್ಗೆ ಕಾಲ್ ಮಾಡಿದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ 3 ಜನ ಅಪ್ಲೈ ಮಾಡಿದ್ದಾರೆ. ಅಂದ್ರೆ ಒಂದು ವಿಚಾರ ಏನಂತ ಹೇಳಿದ್ರೆ, ಉದ್ಯೋಗದ ಸೃಷ್ಟಿಯಾಗಿ ನಮ್ಮ ಯುವಕರು ಪೇಪರ್ ಓದುವಂತದ್ದು ವಿಚಾರಗಳಲ್ಲಿ ಗಮನ ಹರಿಸಿಕೊಳ್ಬೇಕು. ಯಾರು ಪೇಪರ್ ಓದುವುದರಲ್ಲಿ ಹಿಂದೆ ಬಿದ್ದಿದ್ದಾರೆ, ನಾವು ಮಾಧ್ಯಮಗಳಲ್ಲಿ ಬರುವ ವಿಚಾರಗಳನ್ನು ನಾವು ಕಲ್ತ್ಕೊಳ್ಬೇಕು. ಮಕ್ಕಳು ಕೂಡ ಹಾಗೆ ಮುಂದೆ ಬರ್ಬೇಕಂದ್ರೆ ಪುಸ್ತಕಗಳನ್ನು ಓದಬೇಕು. ಈ ತಂದೆ ತಾಯಿ ಒಳ್ಳೆ ಪ್ರೋತ್ಸಾಹಗಳನ್ನು ಕೊಡಬೇಕು. ತಾಯಿ ಬರೀ ಟೀಚರ್ಗಳನ್ನು ಮಾಸ್ಟರ್ಗಳನ್ನು ನಾವು ದೂರಿದ್ರೆ ಸಾಕಾಗ್ಲಿಕ್ಕಿಲ್ಲ. ಮನೆಯಲ್ಲಿ ಒಳ್ಳೆಯ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡುವಂತ ಕೆಲಸ ತಂದೆ ತಾಯಿಗಳಿಂದ ಆಗ್ಬೇಕು. ಸುಮಾರು 60% ನಾವು ಏನು ಶಾಲೆಯಲ್ಲಿ ಮಕ್ಕಳು ಕಲಿತಾರೆ, 40% ನಾವು ತಂದೆ ತಾಯಿ ಅವರಿಗೆ ಒಳ್ಳೆಯ ವಾತಾವರಣ, ಒಳ್ಳೆಯ ಕಲಿಕೆಗೆ ಸಹಕಾರ ಮಾಡುವಂತಹ ಕೆಲಸ ಜವಾಬ್ದಾರಿ ಕೂಡ ನಮ್ಮಂತ ಇದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಒಂದು ಕರಾವಳಿ ಮಲೆನಾಡು ಅಭಿವೃದ್ಧಿ ಇದರಿಂದ ಸುಮಾರು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡುವಂತಹ ಕೆಲಸವನ್ನ ನಾನು ಮಾಡಿದ್ದೀನಿ. ಬಹುಶಃ ಹಿಂದಿನ ಶಾಸಕರಾದ ಸಚಿವ ಮಠದವರು ಅವರು ಅವರ ಕಾಲದಲ್ಲಿ ಅವರ ಶಾಸಕರ ಯೋಜನೆಯಲ್ಲಿ ಈ 10 ಲಕ್ಷವನ್ನು ಕೊಟ್ಟು ಈ ಕಟ್ಟಡವನ್ನು ನಿರ್ಮಿಸುವಂತಹ ಕೆಲಸ ಮಾಡಿದ್ದಾರೆ. ಅದನ್ನು ಇವತ್ತು ಉದ್ಘಾಟನೆ ಆಗಿದೆ. ಇಲ್ಲಿ LKG ಮತ್ತೆ UKG ಕೂಡ ಇಲ್ಲಿ ನಡೀತಿದೆ, ಇಂಗ್ಲಿಷ್ ಮೀಡಿಯಂ ಕೂಡ ಇಲ್ಲಿ ನಡೀತಾ ಇದೆ ಅಂತ ನಾನು ಹೇಳಿದ್ದೇನೆ. ಬಹುಶಃ ಇಂಗ್ಲಿಷ್ ಅನ್ನು ಕಲಿಸುವಂತಹ ಕೆಲಸ ಎಲ್ಲಾ ಶಾಲೆಗಳಲ್ಲಿ ಕೂಡ, ನಾನು ಕನ್ನಡ ಬೇಡ ಅಂತ ಹೇಳ್ತೇನೆ, ಕನ್ನಡದ ಜೊತೆ ಇಂಗ್ಲಿಷ್ ಅನ್ನು ಕಲಿಸುವಂತಹ ಕೆಲಸ ಮುಂದಿನ ಸರ್ಕಾರಕ್ಕೆ ಒತ್ತಡ ತರುವ ಮುಖಾಂತರ ಪ್ರತಿ ಶಾಲೆಗಳಲ್ಲಿ ಒಂದೊಂದು ಇಂಗ್ಲಿಷ್ ಟೀಚರ್ ಅನ್ನು ಕೊಡುವ ಕೆಲಸವನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅನ್ನೋ ವಿಚಾರವನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಳ್ಳೆಯ ಅದು ಕೆಲಸ ಉದ್ಘಾಟನೆ ಮಾಡಿದಂತಹ ಕಟ್ಟಡದಿಂದ ಕೂಡ ಅನ್ನಷ್ಟು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ. ಮುಂದಿನ ದಿವಸಗಳಲ್ಲಿ ಇಲ್ಲಿ ಏನೇನು ಮಕ್ಕಳು IAS IPS KS ಏನೆಲ್ಲ ಮಾಡಲಿಕ್ಕೆ ಇದ್ದಾರೆ, ಬರೀ ಇಂಜಿನಿಯರಿಂಗ್ ಮತ್ತೆ ನಾವು ಡಾಕ್ಟರ್ಗಳಿಗೆ ಮಾತ್ರ ಟ್ರೈ ಮಾಡಬೇಡಿ, ಪ್ರಯತ್ನ ಮಾಡಬೇಡಿ. ಪೋಷಕರು ಕೂಡ IAS ಮಾಡಬೇಕಿದ್ರೆ ನೋಡಿ, IAS ಮಾಡುವವರು ನಮ್ಮ ಈ ಭಾಗದಲ್ಲಿ ಕಡಿಮೆ.
IPS ಮಾಡೋರು ಈ ಭಾಗದಲ್ಲಿ ಕಡಿಮೆ. ಒಂದು 100ರಲ್ಲಿ 1 ಸಿಗೋದೇ ಭಾರಿ ಕಷ್ಟ. ಯಾಕಂತ ಹೇಳಿದ್ರೆ ಅದಕ್ಕೆ ಮಾಹಿತಿಯ ಕೊರತೆ ಇದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಬಿಹಾರದವರು ಇಲ್ಲದ್ರೆ ಡೆಲ್ಲಿಯವರು ಇಲ್ಲ ನಾರ್ತ್ ಇಂಡಿಯಾದವರು ಹೈಯೆಸ್ಟ್ IPS IAS ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಕಲಿಯೋದು ಆರ್ಟ್ಸ್, ಅವರು ಸೈನ್ಸ್ ತಗೊಳ್ಳೋದು ಭಾರಿ ಕಡಿಮೆ. ಆರ್ಟ್ಸ್ ಕಲಿತಾರೆ, ಸೆಕೆಂಡ್ PUC ಆದ ಕೂಡಲೇ ಫಸ್ಟ್ ಇಯರ್ ಡಿಗ್ರಿಗೆ ಹೋದಾಗ ಅವರು ಕೋಚಿಂಗ್ ಕ್ಲಾಸ್ ಸೇರ್ತಾರೆ. ಇಲ್ಲಿ ಡೆಲ್ಲಿಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಸೆಕೆಂಡ್ PUC ಆದ ನಂತರ ಅವರು ಆರ್ಟ್ಸ್ ತಗೊಂಡು ಕೋಚಿಂಗ್ ಕ್ಲಾಸ್ ಸೇರ್ತಾರೆ. 2 ವರ್ಷ ಬರೀ IAS IPS ಬಗ್ಗೆ ಒಟ್ಟಿಗೆ ಡಿಗ್ರಿಯನ್ನು ಮಾಡ್ತಾರೆ, IAS IPS ಬಗ್ಗೆ ಕೋಚಿಂಗ್ ತಗೊಳ್ತಾರೆ. 3ನೇ ವರ್ಷ ಆಗುವಾಗ ಪ್ರಿಲಿಮಿನರಿ ಎಕ್ಸಾಮ್ IAS ಕಟ್ತಾರೆ. ಆಗ ಅವರಿಗೆ 2 ವರ್ಷದ ಕೋಚಿಂಗ್ ಆಗಿರ್ತದೆ. ಪುನಃ 4ರಿಂದ 5 ವರ್ಷ ಅವರಿಗೆ ಅಟೆಂಪ್ಟ್ ಸಿಗ್ತದೆ. 3 ಅಟೆಂಪ್ಟ್ ಅಲ್ಲಿ ಪಾಸ್ ಆಗುವಾಗ ಇಲ್ಲಿ ಡಿಗ್ರಿ ಆಗಿ ಅವರಿಗೆ ಡಬಲ್ ಡಿಗ್ರಿ ಆಗಿ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ತದೆ. ಆಗ ಅವರಿಗೆ 4 ವರ್ಷದ IAS ಕೋಚಿಂಗ್ ಆಗಿರ್ತಾರೆ. 5ನೇ ಮತ್ತು 6ನೇ ವರ್ಷದಲ್ಲಿ ಅವರು ಅಟೆಂಪ್ಟ್ ಮಾಡಿ IAS IPS IRS ಪಾಸ್ ಆಗ್ತಾರೆ. ಅಂದ್ರೆ ಅವರು ಮೊದಲೇ ಫಸ್ಟ್ PUCಗೆ ಹೋಗುವಾಗಲೇ ಅವರ ಆಲೋಚನೆಗಳನ್ನು ಡಿಸೈಡ್ ಮಾಡಿರ್ತಾರೆ. ನಾವು ಮಕ್ಕಳಿಗೆ ಹೇಗೆ ಮಾಡುದು, ಸೆಕೆಂಡ್ PUC ನೀವು ಶಾಲೆಗೆ ಹೋಗ ಅಂತ ಕಲಿಸುದು. ಆನಂತರ ಸೆಕೆಂಡ್ PUC ಬರುವಾಗ ನಾವು ಅವರಿಗೆ ಯಾವ ಫೀಲ್ಡ್ ಹೋಗ್ಬೇಕು ಅಂತ ಹೇಳ್ತೀವಿ. ನಾವು ಯಾವಾಗಲೂ ಪೋಷಕರು ಯಾವಾಗಲೂ ಆಲೋಚನೆ ಮಾಡಬೇಕು. SLC ಫಸ್ಟ್ PUCಗೆ ಹೋಗುವಾಗಲೇ ಮಕ್ಕಳಿಗೆ ಅವರನ್ನು ಯಾವ ರೀತಿ ಕಲಿಸ್ಕೊಡ್ಬೋದು, ಯಾವ ರೀತಿ ನಾವು ಕಲಿಸ್ಬೇಕು. ಬರೀ ಟ್ಯೂಷನ್ ಬರೀ ದುಡ್ಡು ಕೊಡಬೇಕಂತ ಇಲ್ಲ. ಈಗ ನೋಡಿ, ನಿಮಗೆ ನೀಟ್ ಇಲ್ಲದ್ರೆ CET ಇದರಲ್ಲೆಲ್ಲ ಮೆಡಿಕಲ್ ಮಾಡಬೇಕಿದ್ರೆ ಎಷ್ಟು ಫೀಸ್ ಇದೆ. ಗವರ್ಮೆಂಟ್ ನಿಮಗೆ 500-600 ಒಳಗಡೆ ರ್ಯಾಂಕ್ ಬಂದ್ರೆ ಬರೀ ನಿಮಗೆ ವರ್ಷಕ್ಕೆ 1,60,000 ಫೀಸ್ ಕೊಟ್ಟಿಗೆ ಮೆಡಿಕಲ್ಗೆ. ಸರ್ಕಾರದ ಯೋಜನೆಗಳಿದೆ, ನಮಗೆ ಅದರ ಮಾಹಿತಿಗಳು ಕಡಿಮೆ ಇದೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಅದನ್ನು ಇಲ್ಲಿ ಪುತ್ತೂರು ಕ್ಷೇತ್ರದಲ್ಲಿ ಪ್ರತಿ ವರ್ಷ ಮಾಹಿತಿ ಕೊಡುವ ಶಿಬಿರವನ್ನು ಕೂಡ ಮಾಡುವಂತ ವಿಚಾರ, ಪ್ರತಿ ವರ್ಷ ಉದ್ಯೋಗ ಮೇಳ ಮಾಡುವಂತಹ ವಿಚಾರ, ಇದನ್ನೆಲ್ಲ ನಾವು ಗಮನಕ್ಕೆ ತಗೊಂಡಿದ್ದೇವೆ. ಒಟ್ಟು ಶಾಲೆಗೆ ಬೇಕಾಗಿ ಪೂರಕವಾಗಿ ಏನೇನು ಸರ್ಕಾರದಿಂದ ಬರಬೇಕು ಆ ಕೆಲಸವನ್ನು ಮಾಡುವಲ್ಲಿ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಒಳ್ಳೆ ರೀತಿಯ ಶಾಲೆಯನ್ನು ನೀವು ನಡೆಸ್ತಾ ಇದ್ದೀರಿ. ಅಧ್ಯಾಪಕರಿಂದ ಮತ್ತೆ ಮುಖ್ಯೋಪಾಧ್ಯಾಯರು ಮತ್ತೆ ಶಿಕ್ಷಣಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಒಳ್ಳೆಯ ಶಾಲೆಯನ್ನು ಇಲ್ಲಿ ನಡೆಸುವಂತಹ ಕೆಲಸ ಆಗಿದೆ. ಬಹುಶಃ ಹಿಂದಿನ ಶಾಸಕರು ಕೂಡ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಎಲ್ಲರ ಶಿಕ್ಷಕರ ಅಭಿವೃದ್ಧಿ ಮಂಡಳಿ ಎಲ್ಲರೂ ಸೇರಿ ಇದರಲ್ಲಿ ನಾವು ಶಾಲೆಗಳಲ್ಲಿ ಯಾವುದೇ ರಾಜಕೀಯವನ್ನು ಮಾಡಬಾರದು. ಅವತ್ತಿನ ಹೇಳ್ಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜಕೀಯದ ಒತ್ತಡದಲ್ಲಿ ಯಾವುದೂ ಇರುವುದಿಲ್ಲ. ನೀವು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿ, ಒಳ್ಳೆಯ ಶಾಲೆಯಾಗಿ ನಿರ್ಮಾಣ ಮಾಡಿ, ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ಆಗಿ ಅವರು ಒಳ್ಳೆ ಈ ಊರಿಗೆ, ಈ ಸಮಾಜಕ್ಕೆ, ಈ ದೇಶಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಬನ್ನಿ ಅಂತ ನಮ್ಮ ಆಶಯ. ಎಲ್ಲರಿಗೂ ಶುಭಾಶಯ ಹೇಳ್ತಾ ಟೀಚರ್ಗಳಿಗೆ, ಅಧ್ಯಾಪಕರಿಗೆ ಇನ್ನೊಂದು ಕಿವಿ ಮಾತು, ದಯಮಾಡಿ ನಮ್ಮ ಸಮಯದ ಬೇಡಿಕೆ ಬಂದ್ರೆ ನಿಮ್ಮ ಸಮಯದ ಅವಧಿ ಎಲ್ಲಿವರೆಗಿದೆ ಅಲ್ಲಿವರೆಗೆ ಮಕ್ಕಳಿಗೆ ಕ್ಲಾಸ್ ಕೊಡುವಂತಹ ವಿಚಾರಗಳು, ಅವರವರೊಳಗೆ ಕೆಲವು ವಿಚಾರಗಳಿದ್ರೆ ಅದನ್ನು ಹೊರಗೆ ಬಿಟ್ಟು ಯಾರು ಬೇರೆ ಬೇರೆ ವರ್ಗಾವಣೆ ಕೇಳ್ತಾರೆ ಅದಕ್ಕೆ ಆದ್ಯತೆ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಬ್ಬರಿಗೊಬ್ಬರಿಗೆ ಇಂಟರ್ ಟ್ರಾನ್ಸ್ಫರ್ ಇದ್ರೆ ಮಾತ್ರ ಮತ್ತೆ ಟ್ರಾನ್ಸ್ಫರ್ಗೆ ಅಲ್ಲಿ ಮಕ್ಕಳು ಟೀಚರ್ಗಳಿದ್ರೆ ಅದಕ್ಕೆ ಆದ್ಯತೆ ಕೊಡ್ಲಿಕ್ಕೆ ಆಗುದಿಲ್ಲ. ಒಟ್ಟು ಕಲಿಕೆಗೆ ಹೆಚ್ಚಿನ ನಮ್ಮ ಮಕ್ಕಳಂತ ಎಲ್ಲಾ ಮಕ್ಕಳನ್ನು ಭಾವಿಸಿ ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸುವ ಕೆಲಸ ನಿಮ್ಮ ಕೈಯಿಂದ ಆಗಲಿ. ನಮ್ಮ ಕೈಯಿಂದ ಯಾವ ಸಹಕಾರಗಳಿದ್ರೆ ಖಂಡಿತ ಅದನ್ನು ಕೊಡ್ತೇನೆ ನಮ್ಮ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸಿ. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.